ಅನ್ನದಾನ ಮುಗಿದ ನಂತರ ಇದೀಗ ರಕ್ತದಾನದ ಸರದಿ. ಲಾಕ್ಡೌನ್ನಿಂದ ನೊಂದ ಸಾವಿರಾರು ಜೀವಗಳಿಗೆ ಅನ್ನದಾನ ಮಾಡಿದ ಯುವಕರ ಗುಂಪೊಂದು ರಕ್ತದಾನ ಮಾಡುವ ಮೂಲಕ ಜನಸೇವೆಯಲ್ಲಿ ತೊಡಗಿದೆ. ಪವಿತ್ರ ರಂಜಾನ್ ತಿಂಗಳ ಉಪವಾಸದ ನಡುವೆಯೂ 36 ಮಂದಿ ಮುಸ್ಲಿಂ ಯುವಕರ ತಂಡ ರಕ್ತದಾನ ಮಾಡುವ ಮೂಲಕ ಮಾನವೀಯ ಕಾರ್ಯ ಮಾಡಿದೆ. ಲಾಕ್ಡೌನ್ ಸಮಯದಲ್ಲಿ ನಿರಂತರ 40 ದಿನಗಳ ಕಾಲ ಸುಮಾರು 63,000ಕ್ಕೂ ಹೆಚ್ಚಿನ ಜನರಿಗೆ ಉಚಿತ ಊಟ ಹಂಚಿದ್ದನ್ನು ಇಲ್ಲಿ ಸ್ಮರಿಸಬಹುದು. ಈ ಸೇವಾ ಕಾರ್ಯದ ನೇತೃತ್ವ ವಹಿಸಿದ್ದು ಎಕೆ ಸ್ಪೋರ್ಟ್ಸ್ನ ಮಾಲಕರಾದ ಮಹಮ್ಮದ್ ಶೀಶ್. ನಿನ್ನೆ ಮಣಿಪಾಲದ ಕೆಎಂಸಿಯಲ್ಲಿ ರಕ್ತದಾನ ಶಿಬಿರ ಏರ್ಪಡಿಸಲಾಗಿತ್ತು. ಜನಜಂಗುಳಿ ತಪ್ಪಿಸಲು ಹಾಗೂ ಉಪವಾಸ ನಿರತ ಮುಸ್ಲಿಂ ಬಾಂಧವರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಸಂಜೆ 4 ಗಂಟೆಗೆ ಹಾಗೂ ರಾತ್ರಿ 8 ಗಂಟೆಗೆ 2 ತಂಡಗಳನ್ನು ರಚಿಸಿ ಮಣಿಪಾಲ ಕೆಎಂಸಿ ಆಸ್ಪತ್ರೆಗೆ ತೆರಳಿ ಸುಮಾರು 68 ಜನರು ರಕ್ತದಾನ ಮಾಡಿದರು. ಗಮನಾರ್ಹ ಸಂಗತಿ ಅಂದರೆ ಲಾಕ್ಡೌನ್ ಸಂದರ್ಭ ಉಡುಪಿ ಮತ್ತು ಮಣಿಪಾಲದಲ್ಲಿ ತೀವ್ರ ರಕ್ತದ ಕೊರತೆ ಕಂಡುಬಂದ ಹಿನ್ನೆಲೆಯಲ್ಲಿ ಈ ಸಮಾಜ ಸೇವಕರ ತಂಡ ರಕ್ತದಾನ ಶಿಬಿರ ಏರ್ಪಾಡು ಮಾಡಿತ್ತು. ಈ ಯುವಕರ ಸೇವಾ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತವಾಗಿದೆ. ಒಂದೊಂದು